ಕಂದಾಯ ಯೋಜನೆಗಳಲ್ಲಿ ಉಡುಪಿ ಜಿಲ್ಲೆ ಕಳೆದ 14 ತಿಂಗಳ ಅವಧಿಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು, ಇದಕ್ಕೆ ಕಾರಣರಾದ ಜಿಲ್ಲಾಧಿಕಾರಿ ಸಹಿತ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಎಂದು ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಕಾಪು ತಾಲೂಕಿನ ಮಿನಿ ವಿಧಾನಸೌಧಕ್ಕೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯಲ್ಲಿ ಮಹತ್ವದ ಬದಲಾವಣೆ ತರುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಜನರ ಬಳಿಗೆ ತೆರಳುವ ವಿಶೇಷ ಕಾರ್ಯಕ್ರಮ ಆರಂಭವಾಗಲಿದೆ. ಪ್ರತಿ ತಿಂಗಳ 3ನೇ ಶನಿವಾರ ನಡೆಯುವ ಕಾರ್ಯಕ್ರಮದ ಮೂಲಕ ಅಧಿಕಾರಿಗಳೇ ಹಳ್ಳಿಗೆ ತೆರಳಿ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. ಈ ಯೋಜನೆಗೆ ಉಡುಪಿ ಜಿಲ್ಲೆಯನ್ನೇ ಪ್ರಾಯೋಗಿಕ ನೆಲೆಯಲ್ಲಿ ಆಯ್ದುಕೊಳ್ಳಲಾಗಿದೆ. ಈ ತಿಂಗಳಲ್ಲೇ ಉಡುಪಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರಾಯೋಗಿಕವಾಗಿ ಚಾಲನೆ ದೊರಕಲಿದೆ ಎಂದರು. ಈ ಸಂದರ್ಭ ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಉಡುಪಿ ಶಾಸಕ ರಘುಪತಿ ಭಟ್, ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲರ ಪರವಾಗಿ 10 ಜನ ಮಾಜಿ ಯೋಧರಿಗೆ ಜಮೀನು ಹಕ್ಕುಪತ್ರ ವಿತರಣೆಯನ್ನ ಸನ್ಮಾನ್ಯ ಶಾಸಕರು ಬಹಳ ಮುತುವರ್ಜಿಯಿಂದ ಅಶೋಕ್ ಸರ್ ಗುದ್ಲಿ ಪೂಜೆನೂ ಆಗಬೇಕು, ಉದ್ಘಾಟನೆ ಆಗಬೇಕು. ಇದೊಂಥರ ಪಂಚವಾರ್ಷಿಕ ಯೋಜನೆ ಆಗಬಾರ್ದು. ಇದು ಅಲ್ಲೋ ಬೇರೆ ಹಳ್ಳಿಯಲ್ಲಿ ಇರ್ತವೆ. ಈ ಥರ ಎಲ್ಲ ಮಾಡಿದ್ರೆ 2 ವರ್ಷದ ಒಳಗಡೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯನ್ನ ನಮ್ಮ ಅಧಿಕಾರಿಗಳು ಮುಟ್ತಾರೆ. ಬದಲಾವಣೆ ತರಬೇಕು, ಜನಕ್ಕೆ ಅನ್ಸ್ಬೇಕು ಈ ಸರ್ಕಾರ ನಮ್ಮ ಮನೆ ಬಾಗಿಲಿಗೆ ಬಂದಿದೆ, ಹಳ್ಳಿಯಲ್ಲಿ ಅಧಿಕಾರಿಗಳು ವಾಸ್ತವ್ಯ ಮಾಡ್ತಾರೆ, ಇದು ಜನರ ಭಾವನೆ ಆಗ್ಬೇಕು. ಅದಕ್ಕೋಸ್ಕರ ನಾವು ಮಾಡಿದ್ವಿ. ಉಡುಪಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಫಸ್ಟ್ ಪೈಲಟ್ ಆಗಿ ಉಡುಪಿಯಲ್ಲಿ ಈಗ ಶುರು ಆಗ್ತೈತಿ. ಈ ವಾರ ಉಡುಪಿಯಲ್ಲಿ ಶುರು ಆಗ್ತೈತಿ. ಈ ವಾರ ಯಾಕಂದ್ರೆ ನಮಗೆ ಇಲ್ಲಿ IB ಒಂದು ಸ್ವತಂತ್ರವಾಗಿ ನಮಗೆ ಪ್ರವಾಸಿ ಬಂಗಲೆ ಇಲ್ಲ. ಇಲ್ಲಿ ಹಿಂದೆ ಇದ್ದಂಥ ಜಾಗದಲ್ಲಿ ಹಳೆ ಕಟ್ಟಡದಲ್ಲಿದ್ದೇವೆ. ಮುಂದೆ ಈ ಒಂದು ಪ್ರಾಂಗಣಕ್ಕೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ತಾಲೂಕ್ ಪಂಚಾಯತ್ ಬರ್ತದೆ, ಒಂದು ಕೋರ್ಟ್ ಬರ್ತದೆ, ಒಂದು ಮೆಸ್ಕಾಂ ಕಚೇರಿ ಬರ್ತದೆ. ಆ ರೀತಿಯ ಒಂದು ಪೂರ್ಣ ಪ್ರಮಾಣದ